ವಿಟ್ಲ ಸಮೀಪದ ಪೇರುವಾಯಿ ಮುಚ್ಚಿರ ಪದವು ಫಾತಿಮಾ ಮಾತೆಯ ದೇವಾಲಯದ ಚರ್ಚ್ ಜೀರ್ಣೋದ್ಧಾರ ಮತ್ತು ರಜತ ಮಹೋತ್ಸವದ ಅಂಗವಾಗಿ ನವೀಕೃತ ದೇವಾಲಯದ ಗೋಪುರ ಉದ್ಘಾಟನೆ ಮತ್ತು ದಿವ್ಯ ಬಲಿಪೂಜೆ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ್ ಅವರು ನವೀಕೃತ ದೇವಾಲಯದ ಗೋಪುರ ಉದ್ಘಾಟಿಸಿ ಭವ್ಯ ಬಲಿಪೂಜೆ ನೆರವೇರಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಜನರು ಮನಸ್ಸನ್ನ ದೇವರ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಜಗತ್ತಿನ ಶಾಂತಿಗಾಗಿ ದೇವರನ್ನ ನಿತ್ಯ ಸ್ಮರಿಸುವ ಕಾರ್ಯವಾಗಬೇಕು. ಸ್ವರ್ಗ ಲೋಕಕ್ಕೆ ಹೋಗುವ ಹಾದಿಯಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಎಂದು ಹೇಳಿದರು. ಕ್ಯಾರಿಸ್ಮ್ಯಾಟಿಕ್ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ಆರಂಭಿಸಿದ್ದಾಗ ಹಾಗೂ ವಾಳೆಯ ಕೆಲವು ಸಭೆಗಳಲ್ಲಿ ಸೇರಿಕೊಂಡಿದ್ದಾಗ ಜನರ ಮನೆಗಳಿಗೆ ಭೇಟಿಯಾಗಿ ಮನೆಗಳನ್ನು ಆಶೀರ್ವದಿಸಿದಾಗ ಅವರು ತೋರಿಸಿದ ಪ್ರೀತಿ ಅತ್ಯಮೂಲ್ಯವಾಗಿದೆ. ಮನೆಗೆ ಭೇಟಿ ನೀಡಿ ಮನೆಯ ಶುದ್ಧೀಕರಣ ಮಾಡಿ ಹೊರಗೆ ಹೋಗುವ ಮೊದಲು ಏನಾದರೂ ಒಪ್ಪಿಸ್ತಿದ್ದರು, ಚಹಾ ಕಾಫಿ ಅಥವಾ ಎಳನೀರು. ಅಷ್ಟು ಮಾತ್ರವಲ್ಲ, ಏನು ಬಿಸ್ಕಿಟ್ ಇದ್ರೆ ತಂದಿದ್ರೆ ಅದನ್ನೆಲ್ಲ ಕೊಂಡೋಗ್ಬೇಕು. ಒಂದಕ್ಕಿಂತ ಉಳಿದನ್ನು ಬಿಟ್ಟು ಹೋಗ್ಬಾರ್ದು, ಅದನ್ನೆಲ್ಲ ಕೊಂಡೋಗ್ಬೇಕು. ಎಳನೀರು ಒಂದು ಕುಡಿದರೆ 2-3 ಇದ್ರೆ ಅದನ್ನೆಲ್ಲ ಕೊಂಡೋಗ್ಬೇಕು. ತಮ್ಮ ಬೆವರು, ತಮ್ಮ ರಕ್ತ, ತಮ್ಮ ಜೀವವನ್ನೇ ದಾನ ಮಾಡುವಂತಹವರು ಮಾತೆ ಮರಿಯಳ ಆಶೀರ್ವಾದದಿಂದ ಖಂಡಿತವಾಗಿ ಅವರ ಕುಟುಂಬ ನಂದನವಾಗಲಿ, ಆಶೀರ್ವಾದಿತರಾಗಲಿ ಎಂದು ಹೇಳಿ ನಿಮಗೆಲ್ಲರಿಗೂ, ಇಲ್ಲಿ ನೆರವು ನೀಡಿದ ಎಲ್ಲ ಮಹನೀಯರಿಗೂ, ಸಹಾಯ ಮಾಡಿದ ಎಲ್ಲವರಿಗೂ ಹಾಗೂ ಇಂದಿನ ಮುಚ್ಚಿರ ಪದವು ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಅವರು ಮಾತನಾಡಿ, ಅಪಾರ ಭಕ್ತರ ಅವಿರತ ಪರಿಶ್ರಮದಿಂದ ಗೋಪುರ ನಿರ್ಮಾಣಗೊಂಡಿದೆ. ಇಲ್ಲಿನ ಜನರ ಸಹಕಾರ ಅವಿಸ್ಮರಣೀಯ ಎಂದರು. ಈ ಕ್ಷೇತ್ರದ ಮಾತೆ ಮರಿಯಮ್ಮನವರ ಕೃಪಾಶಯದೊಂದಿಗೆ ಎಲ್ಲವೂ ಸಾಧ್ಯವಾಗಿದೆ. ಸೆಪ್ಟೆಂಬರ್ 12, 2021 ಇಡೀ ಧರ್ಮಸಭೆಯ ಸಭೆ ಕರೆಯಲಾಗಿತ್ತು. ಈ ಸಭೆಯ ಪ್ರಮುಖ ವಿಷಯ ವಾರ್ಷಿಕ ಹಬ್ಬ ಆಚರಣೆ ಮಾಡಬೇಕೇ ಬೇಡವೇ ಎಂದು. ಈ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಹೇಳಿದ್ರು, ಚರ್ಚ್ ಗೋಪುರ ಮತ್ತು ಚರ್ಚ್ ನವೀಕರಣ ಆಗಬೇಕು. ವಾರ್ಷಿಕ ಹಬ್ಬ ಆಚರಣೆ ಮಾಡದಿದ್ದರೂ ಪರವಾಗಿಲ್ಲ, ಚರ್ಚ್ ಗೋಪುರದ ನಿರ್ಮಾಣವಾಗಬೇಕು. ಚರ್ಚ್ನ 2014 ಏನು ಕೆಲಸ ಬಾಕಿ ಇತ್ತೋ ಅದನ್ನು ನಾವು ಎಲ್ಲರೂ ಸೇರಿ ಅದನ್ನು ಕೊನೆಗೊಳಿಸಬೇಕು, ಮುಗಿಸಬೇಕು ಎಂಬ ಒಮ್ಮತದ ನಿರ್ಧಾರಕ್ಕೆ ಬಂದರು. ವಾರ್ಷಿಕ ಹಬ್ಬದ ಆಚರಣೆಯನ್ನು ರದ್ದು ಮಾಡಿ ಅದರಿಂದ ಉಳಿದ ಹಣವನ್ನು ಚರ್ಚ್ ಗೋಪುರ ನಿರ್ಮಾಣಕ್ಕೆ ನೀಡುವುದಾಗಿ ಎಲ್ಲ ಭಕ್ತಾದಿಗಳು ಭರವಸೆ ನೀಡಿದರು. ಅನಂತರ ಧರ್ಮಾಧ್ಯಕ್ಷರ ಒಪ್ಪಿಗೆ ಪಡೆದು ನವೆಂಬರ್ ಕೊನೆಯ ವಾರದಲ್ಲಿ ಕೆಲಸ ಆರಂಭ ಮಾಡಲಾಯಿತು. ಚರ್ಚ್ ಪೂರ್ವ ಧರ್ಮಗುರುಗಳನ್ನ, ಚರ್ಚ್ ಪುನರ್ ನಿರ್ಮಾಣಕ್ಕೆ ಸಹಕರಿಸಿದವರನ್ನ, ವಿವಿಧ ಕಾರ್ಯನಿರ್ವಹಿಸಿದವರನ್ನ ಇದೇ ವೇಳೆ ಗೌರವಿಸಲಾಯಿತು. ಪದ್ಮಶ್ರೀ ಪುರಸ್ಕೃತ ಮಹಲಿಂಗ ನಾಯ್ಕ್ ಅಮೆಯವರನ್ನ ಸನ್ಮಾನಿಸಲಾಯಿತು. ನೂತನ ಮನೆಯನ್ನ ಪ್ರವೀಣ್ ಡಿಸೋಜ ಸಾಯ ಅವರಿಗೆ ಹಸ್ತಾಂತರ ಮಾಡಲಾಯಿತು. ಮೊಗರ್ನಡ್ ವಲಯ ಧರ್ಮಗುರುಗಳಾದ ಡಾಕ್ಟರ್ ಮಾರ್ಕ್ ಕ್ಯಾಸ್ತಲಿನೋ, ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಚಂದ್ರಶೇಖರ್ ಭಟ್, ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆ ಸರಸ್ವತಿ, ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಪೂಜಾರಿ, ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಿತಾ, ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ವಿಲಿಯಂ ಎಂ ಟಿಸೋಸ, ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ವಿನ್ಸೆಂಟ್ ಟಿಸೋಸ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.